2019ರ ಲೋಕಸಭಾ ಚುನಾವಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಹಲವು ಆಕಾಂಕ್ಷಿಗಳಿದ್ದಾರೆ. ಮುಂದಿನ ಎಂಪಿ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೂ ಟಿಕೆಟ್ ನೀಡಲಿ ಎಂದು ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಕೆಎಸ್ ಸಮೀರ್ ಅಹಮದ್ ತುಂಬೆ ಹೇಳಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಸೌಹಾರ್ದತೆಯಿಂದ ಕೂಡಿದ ಪಕ್ಷ ಕಾಂಗ್ರೆಸ್ ಪಕ್ಷ. ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೂ ಟಿಕೆಟ್ ಅನ್ನ ಹೈಕಮಾಂಡ್ ನೀಡಲಿ ಅಂತ ಹೇಳಿದ್ರು. ಅದರಿಂದ ನಾನು ಕೇಳ್ತಾ ಇದ್ದೀನಿ, ಕೇಳಿದ್ರೆ ತಪ್ಪೇನಿಲ್ಲ. ನಾನು ಒಂದು ಆಕಾಂಕ್ಷೆಯಿಂದ ಕೇಳ್ತಾ ಇದ್ದೀನಿ, ನನಗೊಂದು ಕೊಡಿ. ಈ ಸತಿ ಒಂದು ಹೈಕಮಾಂಡಿಂದ ಒಂದು ಸೀಟ್ ಬಂದರೆ ನಿಲ್ಲೋಣ, ನೋಡೋಣ ಏನಾಗುತ್ತೆ. ಯಾಕಂದರೆ ನಮ್ಮದು ಮೈನಾರಿಟಿಯಲ್ಲಿ ಇಷ್ಟು ಮತ ಇದೆ ಅಂತೇಳಿ ನಾವು ಸೀಟ್ ಕೇಳ್ತಾ ಇರೋದಲ್ಲ. ಈ ಸತಿ ಒಂದು ಮೈನಾರಿಟಿ ಕೊಡಿ. 1947ರಿಂದ 2018ರವರೆಗೆ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಒಂದು ಮುಸ್ಲಿಂ ಕಮ್ಯುನಿಟಿಗೆ ಈ ಸತಿ ಒಂದು ಕೊಡಿ, ಸೌಹಾರ್ದದಲ್ಲಿ ಕೊಡಿ, ಎಲ್ಲರೂ ಕೈ ಜೋಡಿಸಿ ನಾವು ಒಂದು ಗೆಲುವಿನ ಈ ಸತಿ ಒಂದು ತರೋಣ ಅಂತೇಳಿ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ.